ನಾವು ಸಾಕಿ ಕೊಂದು ತಿನ್ನುವ ಕೋಳಿಗಳನ್ನು ವೈಜ್ಞಾನಿಕವಾಗಿ ಗುಲ್ಲುಸ್ ಎಂದು ಕರೆಯುತ್ತಾರೆ. ಹಾಗಾಗಿ ಕೊಲ್ಲುಸ್ ಎಂದು ತಿಳಿದಿದ್ದಾರೆ. ಸಾಕುವ ಕೋಳಿಗಳ ಮೂಲ ಕೊಂಗಣ ಇಲ್ಲವೇ ಆಗ್ನೇಯ ಏಷ್ಯಾದ ಕೆಂಪು ಕಾಡು ಕೋಳಿಗಳು. ಪ್ರಪಂಚದಲ್ಲಿ ಟ್ರಿಲಿಯನ್ ಮೀರಿ ಸಾಕು ಕೋಳಿಗಳಿದೆ. ಇವುಗಳು ಉರುಟು ದೇಹ ಮತ್ತು ಇತರ ಹಕ್ಕಿಗಳ ಹೋಲಿಕೆಯಲ್ಲಿ ಗಿಡ್ಡ ರೆಕ್ಕೆ, ಗಿಡ್ಡ ಕೊಕ್ಕನ್ನು ಹೊಂದಿದೆ. ಇವುಗಳ ಮಾಂಸ, ಮೊಟ್ಟೆ ಜಗದಗಲ ತಿನ್ನುವ ವಸ್ತು. ಇದರ ಎಲುಬು ಸಹ ಬಳಕೆಯಾಗುತ್ತದೆ. ಗರಿಯನ್ನು ತಲೆದಿಂಬಿಗೆ, ಪ್ಲಾಸ್ಟಿಕ್ ಗಟ್ಟಿಗೊಳಿಸಲು ಹಾಗೂ ಕೆಲವು ರಾಸಾಯನಿಕಗಳಲ್ಲಿ ಬಳಸುತ್ತಾರೆ. ಹೆಣ್ಣು ಪೆರಡೆ ಹೇಂಟೆಯು ವರ್ಷಕ್ಕೆ 300 ಮೊಟ್ಟೆಯನ್ನು ಇಡಬಲ್ಲುದು. 21 ದಿನದ ಕಾವಿನಲ್ಲಿ ಮೊಟ್ಟೆಗಳು ಮರಿಯಾಗುತ್ತದೆ. ಜಗತ್ತಿನಲ್ಲಿ ಯಾವ ಹಕ್ಕಿಯ ಸಂಖ್ಯೆಯು ಇದರ ಹತ್ತಿರ ಬರುವುದಿಲ್ಲ. ಮಾನವನು ಇಷ್ಟೊಂದು ಸಂಖ್ಯೆಯಲ್ಲಿ ಬೇರೆ ಏನನ್ನೂ ಸಾಕುವುದಿಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.